ಬಂದಿದೆ, ಸಿಬ್ಬಂದಿ ವಾಹನ ಸಾಲದ ಪಟ್ಟಿ ಬಂದಿದೆ, ಸ್ಥಿರಾಸ್ತಿ ಸಾಲದ ಮೇಲೆ ಪಟ್ಟಿ ಬಂದಿದೆ, ಬಾಡಿಗೆ ಒಪ್ಪಂದದ ಸಾಲದ ಪಟ್ಟಿ ಬಂದಿದೆ. ನೀವು ಈ 1,29,00,000ವನ್ನು ಎಲ್ಲಿ ಯಾರಿಂದಾದ್ರೂ ಬರಬೇಕಲ್ಲ ಸೊಸೈಟಿಗೆ. ಅದು ಅವ್ರು ಕಟ್ಟಿದ್ರೆ ಮಾತ್ರ ಅಲ್ಲ ಬರುವುದು. ಬರದೆ ನೀವು ಇಲ್ಲಿ ಆದಾಯ ತಗೊಂಡ ಕಾರಣ 8 ಕೋಟಿಯಷ್ಟು ಆದಾಯ ಬಂದಿದೆ. ಪ್ರತಿ ವರ್ಷ ಸಂಘಕ್ಕೆ ಬಡ್ಡಿಯ ರೂಪದಲ್ಲಿ ಬರುವುದು 6 ಕೋಟಿಯಿಂದ 7 ಕೋಟಿಯಷ್ಟು ಮಾತ್ರ. ಅದಕ್ಕಿಂತ ಹೆಚ್ಚು ಇಷ್ಟು ತನಕ ಕೋಟಿಯ ಬಡ್ಡಿ ಬರಲಿಲ್ಲ ನಮಗೆ ತಿಳಿದ ಮಟ್ಟಿಗೆ. ನೀವು ಬೇಕಿದ್ರೆ ಪ್ರತಿ ವರ್ಷದ ಬ್ಯಾಲೆನ್ಸ್ ಶೀಟನ್ನು ಒಬ್ಸರ್ವ್ ಮಾಡಿ ನೋಡಿ. 8 ಕೋಟಿಯಷ್ಟು ಬಡ್ಡಿ ಈ ಸಲ ಬಂದಿದೆ. ಅതെಂದರೆ ಬಡ್ಡಿ ಬಾರದ ಬಡ್ಡಿಯನ್ನು 1,29,00,000 ಸೇರಿಸಿದ ಕಾರಣ 8 ಕೋಟಿ ಬಡ್ಡಿ ಬಂದದ್ದು. ಈ 8 ಕೋಟಿ ಬಡ್ಡಿ ಬಂದಾಗ ನೀವು ಖರ್ಚು ಕಳೆದಾಗ 1,04,00,000 ಲಾಭ ಬಂತು. ನಿಜವಾಗಿಯೂ ಆ 1,29,00,000 ತೆಗೆದು ಅದನ್ನು ಲೆಕ್ಕಕ್ಕೆ ತಗೊಳ್ಳದಿದ್ದರೆ 25 ಲಕ್ಷ ನಷ್ಟದಲ್ಲಿದೆ ಈ ಸೊಸೈಟಿ ಈ ವರ್ಷ. ನಿಮಗೂ ತಿಳಿದಿದೆ, ನಿಮ್ಮ ಅವಧಿಯಲ್ಲಿ ಅದನ್ನು ಎಂಕ್ವೈರಿ ಮಾಡಿಸಿರಿ. ನೀವೇ ಎಂಕ್ವೈರಿ ಮಾಡಿಸಿದಿರಿ, ನಿಮ್ಮ ಅವಧಿಯಲ್ಲೇ ಮಾಡಿಸಿದ್ರಿ. ನಿಮ್ಮ ಅವಧಿಯಲ್ಲಿ ಮಾಡುವಾಗ ಈಗ ಅದರ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಬರುವಾಗಲೂ ನೀವಿದ್ದೀರಿ. ಆ ರಿಪೋರ್ಟ್ ಬಂದಿದ್ದು ತ್ರಿವೇಣಿ ಮೇಡಮ್ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ಬರುವಾಗಲೂ ನೀವಿದ್ದೀರಿ. ಇಷ್ಟೆಲ್ಲ ಆದ ನಂತರ ಈಗ ನೀವೇ ಇದರ ಬಗ್ಗೆ ಪ್ರಶ್ನೆ ಮಾಡ್ತೀರಿ. ಈಗ ಒಂದು ನಿಮಿಷ ಈ ಥರ ಬಗ್ಗೆ ನೀವೇ ಈಗ ಪ್ರಶ್ನೆ ಮಾಡ್ತಿದ್ರಿ. ಈಗ ಹೇಗಾಯಿತು, ಏನಾಯಿತು? ಮತ್ತು ನೀವು ಹೇಳಿದ್ರಿ ನೀವಿರುವಾಗ ಲಾಭ ಬರದಿದ್ದರೂ ಲಾಭ ತೋರಿಸಿಕೊಟ್ಟಿದ್ದೇವೆ ಅಂತ. ಲಾಭ ಬರದ ಲಾಭ ನೀವು ತೋರಿಸಿಕೊಟ್ಟಿರ್ಬೋದು, ಆದರೆ ನಾವು ಹಾಗೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಾವು ನಿಜವಾದ ಲಾಭವನ್ನೇ ತೋರಿಸಿದ್ದೇವೆ. ನಿಜವಾಗಿ ಇಷ್ಟು ಲಾಭ ಬಂದಿದೆ ನಮಗೆ, ಇದು ಬೇಕಾ, ಇದು ಕಾದಿರಿಸುವಂತೆ ಅವರ್ಗ ಕೇಸಿಗೋಸ್ಕರ ಇದನ್ನು ಕಾದಿರಿಸಿದ. ಹೌದು, ಕೇಸಿಗೋಸ್ಕರ ಇದನ್ನು ಕಾದಿರಿಸಿದ್ದಾರೆ. ಇದನ್ನು ಹಾಗೆ ಇದನ್ನು ಬಡ್ಡಿಯಲ್ಲಿ ಕೂಡ ತೋರಿಸಿದ್ದಾರೆ. ವ್ಯವಸ್ಥೆ ಬಂದಿದೆ. ಇದು ನಮ್ಮ ಪ್ರಕಾರ ಈ ಲೆಕ್ಕ ಸರಿ ಉಂಟು. ನಾವು ಸಿ ಎ ಮಾಡಿಸಿದ್ದೇವೆ, ಸಿ ಎ ಅವರು ಕೂಡ ಅಪ್ರೂವ್ ಕೊಟ್ಟಿದ್ದಾರೆ. ಈ ಲೆಕ್ಕ ಸರಿ ಉಂಟು. ನೀವು ಈ ಸರಿ ಉಂಟು ಅಂತ ಹೇಳುವಾಗ ನಾನು ಈ ಸಂಘದ ಸದಸ್ಯನಾಗಿ ನನಗೆ ಆಕ್ಷೇಪ ವ್ಯಕ್ತಪಡಿಸುವ ಅಧಿಕಾರ ಇದೆ. ನನ್ನ ಆಕ್ಷೇಪವನ್ನು ಈ ಮಹಾಸಭೆಯ ನಡವಳಿ ಪುಸ್ತಕದಲ್ಲಿ ದಯವಿಟ್ಟು ನೀವು ದಾಖಲು ಮಾಡಬೇಕು ಅಂತ ಕೇಳ್ತೇನೆ. ಸರಿ, ಓಕೆ, ನಿಮ್ಮ ಆಕ್ಷೇಪವನ್ನು ದಾಖಲು ಮಾಡ್ತೇವೆ. ಸರಿ, ಲಾಸ್ ಆಗಿದೆ, ಫ್ರಾಡ್ ಆಗಿದೆ ಅಂತ. ಇದು ಯಾರ ಅವಧಿಯಲ್ಲಿ ಆದದ್ದು ಅದು ಬೇಕು ನಮಗೆ. ಒಂದು. ಎರಡನೇದು, ಈ ಒಂದು ವಿಷಯದಲ್ಲಿ ಸಾಧಾರಣ 2015ರಿಂದ ನಮಗೆ ಮಾಹಿತಿ ಬಂದ ಪ್ರಕಾರ ಇವರ ವೈಯಕ್ತಿಕ ವಿಚಾರದಲ್ಲಿ ಇವರು ಸಹಕಾರ ತಗೊಂಡು ನಮ್ಮ ಏರಿಯಾಕ್ಕೆ ಸಂಬಂಧ ಪಡೆದ ವ್ಯಕ್ತಿಗೆ 15 ಲಕ್ಷ ಲೋನ್ ಕೊಟ್ಟಿದ್ದಾರೆ. 15 ಲಕ್ಷ. ಅದರಲ್ಲಿ ಇವತ್ತಿಗೂ ಸುಮಾರು 8,57,000 ರೂಪಾಯಿ ಬಾಕಿ ಇದೆ ನಮ್ಮ ಸೊಸೈಟಿಗೆ. ಮತ್ತು ಈ ವ್ಯಕ್ತಿ ನಮ್ಮ ಕಾರ್ಯವ್ಯಾಪ್ತಿಯ ಇದರಲ್ಲಿ ಇಲ್ಲ, ಹೊರಗಿನವರಿಗೆ. ನನ್ನ ಒಂದು ಸ್ವಂತ ವಿಚಾರದಲ್ಲಿ ನನಗೆ ಸ್ವಲ್ಪ ಉಪಕಾರ ಮಾಡಿದ್ದಾರೆ ನಾನು ಕಷ್ಟದಲ್ಲಿರುವಾಗ. ಅದಕ್ಕಾಗಿ ಆ ಋಣ ತೀರಿಸಬೇಕಂತ ಹೇಳಿ ಇವರ ಸೊಸೈಟಿಯಿಂದ 15 ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ದಾರೆ. ಮತ್ತೊಂದು, ಯಾವುದೇ ಒಂದು ವಿಚಾರದಲ್ಲಿ ಡಾಕ್ಯುಮೆಂಟ್ ಇಲ್ಲದೆ 3 ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ಒಂದು ರೈಟರ್ ಆಗಿ ಇವರ ಇದರಲ್ಲಿ 3 ಲಕ್ಷ, ಇವತ್ತಿಗೂ ಅದರಲ್ಲಿ ಸುಮಾರು 1,30,000 ರೂಪಾಯಿ ಇವತ್ತಿಗೂ ಅದು ಬಾಕಿ ಇದೆ. ಸರಿ ಅಣ್ಣಯ್ಯವರೇ, ನೋಡಿ ಅದೆಲ್ಲ ಆಗಿದೆ. ಇನ್ನೊಂದು ನಿಮಿಷ, ಅದೆಲ್ಲ ಆಗಿದಿಲ್ಲ ಅಂತ ಹೇಳಿಲ್ಲ, ಆಗಿದೆ. ಅದೆಲ್ಲ ತುಂಬಾ ಹಂತದಲ್ಲ, ತುಂಬಾ ಆಗಿದೆ. ಇವರಿಗೆ ಯಾವ ನೈತಿಕತೆ ಇದೆ ಇಲ್ಲಿ ಪ್ರಶ್ನೆ ಕೇಳಲಿಕ್ಕೆ? ಇವರಿಗೆ ಯಾವ ನೈತಿಕತೆ ಇದೆ ಈ ಪ್ರಶ್ನೆ ಕೇಳಲಿಕ್ಕೆ? 4/12/21 ಒಂದು ತನಿಖಾ ವರದಿಯ ಪ್ರಕಾರ 1,29,47,497 ರೂಪಾಯಿ ಫ್ರಾಡ್ ಆಗಿದೆ ಅಂತ ಬಂದಿದೆ. ಇಷ್ಟು ಹಣ ಫ್ರಾಡ್ ಆದದ್ದು ಯಾವ ಅವಧಿಯಲ್ಲಿ? ಇವರ ಆಡಳಿತ ಅವಧಿಯಲ್ಲಿ. ನಾವು ನೋಡಿದ್ದೇವೆ ಇಲ್ಲಿ ನಮ್ಮ ಅಬ್ಬಕ್ಕನಗರ ಶಾಖೆ ಮತ್ತು ಈ ಮಾಸ್ತಿಕಟ್ಟೆ ಶಾಖೆ, ಈ ಎರಡರಲ್ಲಿ ಇಷ್ಟು ಫ್ರಾಡ್ ಆಗಿದೆ ಅಂತ ಹೇಳ್ತಾರಲ್ಲ ಇವರು. ಇದು ಯಾರ ಅವಧಿಯಲ್ಲಿ? ಇಷ್ಟೆಲ್ಲ ತನ್ನ ಸ್ವಂತ ಅಧಿಕಾರ ವ್ಯಾಪ್ತಿಯನ್ನು ಇವರು ದುರುಪಯೋಗ ಮಾಡಿ ಈ ನಮ್ಮ ಸೊಸೈಟಿಗೆ ಎಷ್ಟು ಲಾಸ್ ಮಾಡಿದ್ದಾರೆ. ಇದನ್ನು ಯಾರು ಹೇಳುವವರು, ಕೇಳುವವರು, ನೋಡುವವರು ಇಲ್ಲ ಅಂತ ಹೇಳಿ ಒಟ್ಟಾರೆ ಬಾಯಿಗೆ ಬಂದಾಗ ಈ ಮಹಾಸಭೆಯಲ್ಲಿ ಕೈಯಲ್ಲಿ ಮೈಕ್ ಸಿಕ್ಕಿತಂತ ಹೇಳಿ ಹೇಗೂ ಮಾತಾಡುವ? ಇದು ಯಾವ ಅರ್ಥ ಇದೆ ಇದಕ್ಕೆ? ನಾವು ಕೇಳ್ತಾ ಇದ್ದೀವಿ, ನಾವೊಂದು ಸದಸ್ಯ ಆಗಿ, ನಾವೊಂದು ಆಡಳಿತ ಮಂಡಳಿಯ ಮೂಲ ಸ್ಥಾಪಕ ಸದಸ್ಯರಾಗಿ ನಮಗೂ ಕೂಡ ಇದು ನೋವಾಗ್ತಾ ಇದೆ. ಕೇಳಿ 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 ನಮಗೂ ಎಷ್ಟು ಅಂತ ಕೇಳೋದು? ಇದು ಮಾಡುವಂಥದ್ದು ಮಾಡಿ ಏನು ಗೊತ್ತಿಲ್ಲದ ಹಾಗೆ ಇವರು ಈ ರೀತಿಯಲ್ಲೆಲ್ಲ ಮಾತಾಡ್ತಾರಲ್ಲ ಅಧ್ಯಕ್ಷರೇ.
ಇದು ಯಾವ ನ್ಯಾಯ ಹೇಳಿ ನೋಡು. ಆ ನಂತರ ಈಗ ಪಲಾಯನವಾದ ಆಗಿ ಈಗ ಬಿಟ್ಟು ರಿಸೈನ್ ಮಾಡಿ ಹೋಗಿದ್ದಾರೆ. ಇದು ಎಷ್ಟು ಸರಿ? ಈಗ ಈ ಎಲ್ಲ ಇದುಗಳು ನಮ್ಮ ಲೋನ್ಗಳು ಇವರು ಕಾನೂನಿನ ಚೌಕಟ್ಟಿನ ಒಳಗೆ ಬರುವ ಈ ಹೊತ್ತಲ್ಲಿ ಇವರು ರಿಸೈನ್ ಮಾಡಿದ್ದಾರೆ. ಇದು ಎಷ್ಟು ಸರಿ? ಇದಕ್ಕೆಲ್ಲ ಯಾರು ಉತ್ತರ ಕೊಡಬೇಕು ಹೇಳಿ? ಆ ನಂತರ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಏನಂತ ತಿಳ್ಕೊಂಡು ಮಾತಾಡ್ತಾರೆ? ಸರಿ ಅಮ್ಮೇರವ, ಸರಿ, ಆ ಬಗ್ಗೆ ನಾವು ಇನ್ನೊಮ್ಮೆ ಮಾತಾಡುವ, ಇದರ ವಿಷಯದಲ್ಲಿ ಮಾತಾಡುವ ನಾವು. CM ಕೂಡ ಹೇಳಿದರು ಕಳೆದ 5 ವರ್ಷದಿಂದ ಈ ರೀತಿ ಎಲ್ಲ ಆಗ್ತಾ ಉಂಟಂತ. ಅವರು ಪುನಃ ಪ್ರಸ್ತಾವ ಮಾಡಿದರು, ಇವರ ಯಾರ ಅಧ್ಯಕ್ಷತೆಯಲ್ಲಿ ಇದೆಲ್ಲ ಆಗ್ತಿದ್ದದಂತ. ಅದಕ್ಕೊಂದು ಕ್ಲಾರಿಟಿ ಕೊಡಲಿಲ್ಲ ಮೊದಲನೇದಾಗಿ. ಮತ್ತು ಈ ಇದ್ದದನ್ನು ಇದ್ದಂಗೆ ಬರೆದು ಎಲ್ಲರಿಗೆ ತೋರಿಸಿದ್ರೆ ಸಹ ಬಂದು ಎದ್ದು ಎದೆಗೆ ಒದ್ದಂಗೆ ಆಯ್ತಿದ್ದೆಲ್ಲ. ಯಾಕೆಂದರೆ ಈ ಬಡ್ಡಿ ಲೆಕ್ಕಾಚಾರದ್ದು ಈ ರೀತಿ ಉಂಟು ಅಂತ ಕ್ಲಿಯರ್ ಕಟ್ ಆಗಿದ್ರಲ್ಲಿ ಕೊಟ್ಟಿದ್ದಾರೆ. ಪುನಃ ಕೂಡ CA ಸರಿ ಇಲ್ಲ, DD ಸರಿ ಇಲ್ಲ. ಹಾಗಾದರೆ ಸಿಸ್ಟಮ್ ಯಾರ್ದು ಸರಿ? ನಾವು ಹೇಳಿದ್ದು ಎಲ್ಲ ಸರಿ ಆಗುದಾದರೆ ಅದೊಂದು ವ್ಯವಸ್ಥೆ ಯಾಕೆ ಇಲ್ಲಿ DD ಅವರು CA ಅವರು ಯಾಕೆ ಇದನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ತಾನೇ ಇದನ್ನು ಪ್ರಿಂಟಿಗೆ ತರೋದು? ನೀವು ಒಂದು ವಿಶ್ವಾಸ ಅಂದರೆ ಒಬ್ಬೊಬ್ಬರು ಇಲ್ಲಿ ಆಯ್ಕೆಯಾಗಿ ಬರ್ತಾರೆ, ಇವತ್ತಿನ ದಿವಸ ಒಂದು 2 ಜನ ಇಲ್ವಾ ಅಂತ ಕಾಣ್ತದೆ ನನಗೆ. ಅವರಿಗೆ ಈ ಸಂಸ್ಥೆಯ ಮೇಲೆ ಅಂತ, ಈ ಮಹಾಸಭೆಯ ಮೇಲೆ ಭರವಸಿಲ್ಲ, ಅಲ್ಲ ಈ ಸಂಸ್ಥೆಯ ಮೇಲೆ ಭರವಸಿಲ್ವಾ? ಅವರಿಗೆ ಈ ಸಂಸ್ಥೆಯ ಈ ಮಹಾಸಭೆಗೆ ಇಷ್ಟಿಲ್ಲ ಅಂತ, ಬರಲಿಕ್ಕೆ ಇಷ್ಟಿಲ್ಲದಾದರೆ ಈ ಮಹಾಸಭೆಯಲ್ಲಿ ತೀರ್ಮಾನ ಮಾಡಿ ಅವರನ್ನು ಕಳಿಸಿಬಿಡಿ. ಇದೆಲ್ಲ ಕಿರಿಕಿರೆಲ್ಲ ಯಾಕೆ? ಇಷ್ಟು ಇಡೀ ಊರು ಸೇರಿ ಇಂಥ ಒಂದು ಒಳ್ಳೆ ಸಂಸ್ಥೆಯನ್ನು ಹುಟ್ಟಾಕಿದ ನಂತರ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗದಿದ್ದರೆ ಅಂಥ ಡೈರೆಕ್ಟರ್ನವರೇ ಬೇಡ ನಮಗೆ. ಇದನ್ನು ಸಹ ಒಂದು ಅವರು ಹಿರಿಯವರು ಹೇಳಿದ ಹಾಗೆ ಅದನ್ನು ಕೂಡ ದಾಖಲಾತಿಯಲ್ಲಿ ನಮೂದಿಸಿಬಿಡಿ. ಸರಿಕಿದ್ದಾರೆ ಈಗ ಪ್ರಸ್ತುತ ಅದು ಯಾರ ಕಾಲದಲ್ಲಿ ಫ್ರಾಡ್ ಆಗಿದ್ದು ಅಂತೇಳಿ. ನಾನು ಕೂಡ ಆ ಅವಧಿಯಲ್ಲೇ ಒಬ್ಬ ಸದಸ್ಯನಾಗಿದ್ದೆ. ಅದರ ಮಾಹಿತಿ ಏನೆಂದರೆ, ನಿಮಗೆ ತಪ್ಪು ಮಾಹಿತಿ ಬಂದಿರಬೇಕು. 2011ರಿಂದ 13ರ ಒಳಗಡೆ ಆ ಫ್ರಾಡ್ ಆಗಿದೆ. ಇದು ಬೇಕಿದ್ದರೆ ನಮ್ಮ ಈಗಿನ ಪ್ರಧಾನ ಪ್ರಭಾರ ವ್ಯವಸ್ಥಾಪಕರಲ್ಲಿ ಅದರ ಬಗ್ಗೆ ಮಾಹಿತಿ ತಗೊಳ್ಳಿ. ಸರಿಯಾದ ಮಾಹಿತಿ ಇಟ್ಟು ತಾವು ಇದನ್ನು ಮಂಡಿಸಬೇಕಿತ್ತು. ಈ ತಪ್ಪು ಮಾಹಿತಿಯನ್ನು ಕೊಟ್ಟು ಆಗಿನ ಆಡಳಿತ ಮಂಡಳಿ ಮೇಲೆ ಕಪ್ಪು ಚುಕ್ಕೆ ತರುವ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಎಲ್ಲರೂ ಪ್ರಾಮಾಣಿಕರೇ, ಕೆಲವು ಸಲ ಹೆಚ್ಚು ಕಮ್ಮಿ ಆಗಿರ್ತದೆ. ಈಗ ರಘುಚಂದ್ರ ಬಲ್ಲರವರ ಆಡಿಟಿನ ಬಗ್ಗೆ ಆಕ್ಷೇಪಣೆ ಹಾಕಿದ್ದಾರೆ, ಅದರ ಬಗ್ಗೆ ವಿಚಾರಿಸಿ. ಅದನ್ನು ಬಿಟ್ಟು ದಯವಿಟ್ಟು ಅಂಥ ಆಧಾರವಿಲ್ಲದ ಅಪಾದನೆಗಳನ್ನು ಈ ಸಭೆಯಲ್ಲಿ ಮಾಡಬೇಡಿ ಅಂತೇಳಿ ವಿನಂತಿ ನಮ್ಮಲ್ಲಿ. ಸರಿ ಸರಿ. ಮಧುಸೂದನ್ ಅವರು ಕೂಡ ಹಾಗೆ ಅವರ ಕುಟುಂಬದ ಮನೆಯಲ್ಲಿ ಏನೊಂದು ಕಾರ್ಯಕ್ರಮ ಉಂಟಂತೆ, ಅವರು ಕೂಡ ಬರಲಿಕ್ಕೆ ಆಗುದಿಲ್ಲ ಅಂತೇಳಿ ಅವರು ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ, ಅದು ಹಾಗೆ ಮುಂದುವರಿಲಿ. ಆದರೆ ಈಗ ಮೊದಲನ ಅಧ್ಯಕ್ಷರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಸರಿ, ಅದು ನನಗೆ ಗೊತ್ತಾಯ್ತು. ಆದರೆ ಈಗಿನ ಆಡಳಿತ ಮಂಡಳಿಯವರು ಅಧಿಕಾರ ವಹಿಸಿಕೊಳ್ಳುವಾಗ ಅವರು ಮಾಡಿದ ತಪ್ಪನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡುವುದು ನಮ್ಮ ಕರ್ತವ್ಯ, ಯಾರದೇ ಆಗಲಿ. ಅವರು ಮಾಡಿದರಂತಲೇ ಅವರ ಮೇಲೆ ಗೂಬೆ ಕೂರಿಸುವುದು ಎಷ್ಟು ಸರಿಯೋ ಅದೇ ನಾವು ಜವಾಬ್ದಾರಿ ನಮಗೆ ಕೂಡ ಉಂಟು. ಆದರೆ ಅವರು ತಪ್ಪುಗಾರರ ಅಲ್ಲ ಅಂತ ನಾನು ಹೇಳಲಿಕ್ಕೆ ಸರಿ ಇಲ್ಲ, ಯಾಕೆಂದರೆ ನನಗೆಲ್ಲವೂ ಗೊತ್ತಿಲ್ಲ. ಆದರೆ ತಪ್ಪಾದನ್ನು ಸರಿ ಮಾಡುವುದು ಧರ್ಮ. ಅದು ಆಡಿಟ್ ರಿಪೋರ್ಟ್ ಏನಾಗಿದೆ ಅದು ಫೈನಲ್ ಅಲ್ಲ, ಕೆಲವು ವ್ಯತ್ಯಾಸಗಳು ಬರ್ತವೆ, ಅದನ್ನು ನಾವು ಕರೆಕ್ಷನ್ ಮಾಡಿ ಅವ್ರಿಗೆ ಅಪ್ರೂವ್ ಮಾಡ್ಬೋದು. ಆದರೆ ಅದು ಅವ್ರು ಮಾಡಿದ್ದೆ ಫೈನಲ್ ಆದರೆ ಜನರಲ್ ಬಾಡಿ ಯಾಕೆ ಸಬ್ಮಿಟ್ ಮಾಡಬೇಕು, ಇಲ್ಲಿ ಯಾಕೆ ಅಪ್ರೂವಲ್ ತಗೊಳ್ಬೇಕು? ಸರಿ. 91,91,75,705.18 ಲಾಭ ನಷ್ಟ ಹೊಂದಾಣಿಕೆ 2,80,99,388.49. ಪುಟ ಸಂಖ್ಯೆ 14 ಪಾವತಿ ಖಾತೆ ಅಮಾನತು ಮೂಲ 2,85,46,368. ಟೋಟಲ್ 424,21,90,60.56 ಜಮಾ ಸೈಡ್. ಆರಂಭದ ಶಿಲ್ಪು 66,42,4810.91. ಒಟ್ಟು ಜುಮ್ಲಾ 424,80,32,871.47. ಖರ್ಚು ಸೈಡ್ ಮೊತ್ತ 424,08,97,421.91. ಅಂತಿಮ ಶಿಲ್ಪು
79,35,449.56 ಒಟ್ಟು ಮೊತ್ತ 424,38,32,871.47 ಇದರ ಮಂಜೂರು ಹತ್ತಿಗೆ ವ್ಯಾಪಾರಕ್ಕೆ ಪುಟ ಸಂಖ್ಯೆ 15 ಜಮಾ ಆರಂಭದ ದಾಸ್ತಾನು 997.87 ಖರೀದಿ 3,59,970.79 ಮಾರಾಟ ವೆಚ್ಚ 330 ವ್ಯಾಪಾರ ಒಟ್ಟು ಲಾಭ 6,34,339.22 ಮಾರಾಟ ವಿವರಗಳು ಮಾರಾಟ ಖಾತೆ 5,01,10.72 ಆದಾಯಗಳು 4,86,400 ಅಂತಿಮ ಸರಕು 8,227.16 ಒಟ್ಟು 9,95,637.88 21-22 ಸಾಲಿಗೆ 22-23ಕ್ಕೆ 5 ಲಕ್ಷ ಸಾಲಗಳ ಮೇಲಿನ ಬಡ್ಡಿ 8,21,81,200 21-22 ಸಾಲಿಗೆ 22-23 ಸಾಲಿಗೆ 7 ಕೋಟಿ ಧನ ವಿನಿಯೋಗಗಳಿಂದ ಬಡ್ಡಿ 96,13,616.86 22-23 ಸಾಲಿಗೆ 96 ಲಕ್ಷ ಇತರ ಆದಾಯಗಳು 50,48,230.17 21-22 ಸಾಲಿಗೆ 22-23 ಸಾಲಿಗೆ 60 ಲಕ್ಷ ಒಟ್ಟು 21-22 ಸಾಲಿಗೆ 9,74,77,386.25 22-23 ಸಾಲಿಗೆ 8,61 ಲಕ್ಷ 21-22 ಸಾಲಿನ ವೆಚ್ಚಗಳ ವಿವರ ಠೇವಣಿ ಮೇಲಿನ ಬಡ್ಡಿ 4,68,01,257 22-23 ಸಾಲಿನಿಗೆ 5 ಕೋಟಿ ಸಿಬ್ಬಂದಿ ವೇತನ 1,28,92,323 22-23 ಸಾಲಿಗೆ 1.5 ಕೋಟಿ ಪ್ರಯಾಣ ವೆಚ್ಚ 59,850 21-22 ಸಾಲಿಗೆ 22-23 ಸಾಲಿಗೆ 90,000 ಲೆಕ್ಕ ಪರಿಶೋಧನಾ ಶುಲ್ಕ 21-22 ಸಾಲಿಗೆ 2.5 ಲಕ್ಷ 22-23 ಸಾಲಿಗೆ 2.5 ಲಕ್ಷ ನಿರ್ದೇಶಕರ ಭತ್ಯೆ ಹಾಗೂ ಗೌರವಧನ 69,000 21-22 ಸಾಲಿಗೆ 22-23 ಸಾಲಿಗೆ 80,000 ಲೇಖನಿ ಸಾಮಗ್ರಿಗಳು 57,207 21-22 ಸಾಲಿಗೆ 22-23 ಸಾಲಿಗೆ 70,000 ಮುದ್ರಣ 1,48,634.50 21-22 ಸಾಲಿಗೆ 22-23 ಸಾಲಿಗೆ 3,05,000 ಜಾಹೀರಾತು ಮತ್ತು ದೇಣಿಗೆ 89,306 21-22 ಸಾಲಿಗೆ 22-23 ಸಾಲಿಗೆ 1 ಲಕ್ಷ ಅಂಚೆ ವೆಚ್ಚ 1,09,936 21-22 ಸಾಲಿಗೆ 22-23 ಸಾಲಿಗೆ 1,75,000 ದೂರವಾಣಿ ಶುಲ್ಕ 1,47,774.72 22-23 ಸಾಲಿಗೆ 2 ಲಕ್ಷ ತೆರಿಗೆಗಳು ತೆರಿಗೆ ಲೆಕ್ಕ ಪರಿಶೋಧನಾ ಶುಲ್ಕ 2,02,058 21-22 ಸಾಲಿಗೆ 22-23 ಸಾಲಿಗೆ 3 ಲಕ್ಷ ಅತಿಥಿ ಸತ್ಕಾರ ವೆಚ್ಚ 36,318 21-22 ಸಾಲಿದ್ದು 22-23 ಸಾಲಿಗೆ 80,000 ಕಟ್ಟಡ ಬಾಡಿಗೆ 9,69,790 21-22 ಸಾಲಿದ್ದು 22-23 ಸಾಲಿಗೆ 11 ಲಕ್ಷ ಕೂಲಿ 1,99,710 21-22 ಸಾಲಿಗೆ 22-23 ಸಾಲಿಗೆ 2,20,000 ಏಜೆಂಟ್ ಕಮಿಷನ್ 25,89,708 21-22 ಸಾಲಿಗೆ 22-23 ಸಾಲಿಗೆ 30 ಲಕ್ಷ ಬ್ಯಾಂಕ್ ಕಮಿಷನ್ 4,924 21-22 ಸಾಲಿಗೆ 22-23 ಸಾಲಿಗೆ 8,000 ಮಹಾಸಭೆಯ ಖರ್ಚು ಬಾರ್ಜು ಚುನಾವಣೆ ವೆಚ್ಚ 1,38,363 21-22 ಸಾಲಿದ್ದು 2.5 ಲಕ್ಷ ಅಂದಾಜು ಬಜೆಟ್ ವಿದ್ಯುಚ್ಛಕ್ತಿ ಬಿಲ್ಲು 2,10,378 ಅಂದಾಜು ಬಜೆಟ್ 2.5 ಲಕ್ಷ ಭದ್ರತಾ ವಿಮೆ ಕಂತು 6,89,553 ಅಂದಾಜು ಬಜೆಟ್ 8,65,000 ಇತರ ಖರ್ಚು ರಿಪೇರಿ ಪೂಜೆ ಸಮಾರಂಭ ಇತ್ಯಾದಿ
4,95,062.26 ಪೈಸಾ, ಅಂದಾಜು ಬಜೆಟ್ 5.5 ಲಕ್ಷ. ಅಭ್ಯಾಸ ವರ್ಗ ಮತ್ತು ಅಧ್ಯಯನ ಪ್ರವಾಸ 5,900, ಅಂದಾಜು ಬಜೆಟ್ 30,000. ಭದ್ರತಾ ಕಾವಲುಗಾರರ ವೆಚ್ಚ 4,67,790, ಅಂದಾಜು ಬಜೆಟ್ 5 ಲಕ್ಷ. ಆಂತರಿಕ ಲೆಕ್ಕ ಪರಿಶೋಧಕರ ವೆಚ್ಚ 1.5 ಲಕ್ಷ, ಅಂದಾಜು ಬಜೆಟ್ 3 ಲಕ್ಷ. ಜೆರಾಕ್ಸ್ ನಿರ್ವಹಣಾ ವೆಚ್ಚ ಅಂದಾಜು ಬಜೆಟ್ 15,000. ಕಾನೂನು ಶುಲ್ಕ ವೆಚ್ಚ 33,000, ಅಂದಾಜು ಬಜೆಟ್ 1 ಲಕ್ಷ. ಕಂಪ್ಯೂಟರ್ ನಿರ್ವಹಣಾ ವೆಚ್ಚ 3,33,538.96 ಪೈಸಾ, ಅಂದಾಜು ಬಜೆಟ್ 5 ಲಕ್ಷ. ಸಾಲ ವಸೂಲಾತಿ ವೆಚ್ಚ ಅಂದಾಜು ಬಜೆಟ್ 1 ಲಕ್ಷ. ಸವಕಳಿ 5,51,163, ಅಂದಾಜು ಬಜೆಟ್ 8 ಲಕ್ಷ. GST 4,62,247.41 ಪೈಸಾ. SMS ಶುಲ್ಕ 23,600. ಆರ್ಬಿಟ್ರೇಷನ್ ಶುಲ್ಕ 1,06,229. ಅಮಲ್ಜಾರಿ ಶುಲ್ಕ 1,11,479. ಕಲಂ 65ರ ವಿಚಾರಣಾ ವರದಿಗೆ ಕಾದಿರಿಸಿದ್ದು 94,70,197. ಕೆಟ್ಟ ಮತ್ತು ಅನುಮಾನಾಸ್ಪದ ಸಾಲಗಳ ಬಗ್ಗೆ 20 ಲಕ್ಷ. ಅನಿರೀಕ್ಷಿತ ವೆಚ್ಚಗಳ ಬಾಬು 38 ಲಕ್ಷ. ಸಿಬ್ಬಂದಿ ಗ್ರ್ಯಾಚ್ಯುಯಿಟಿ 33,54,345.18 ಪೈಸಾ. ಒಟ್ಟು 8,70,30,30,648.28 ಪೈಸಾ. ಅಂದಾಜು ಬಜೆಟ್ 7,52,38,38,000. ಅಂದಾಜು ಲಾಭ 1,04,46,747 21-22 ಸಾಲಿದು. ಅಂದಾಜು ಲಾಭ 1,08,62,000. ಒಟ್ಟು 9,74,77,386.25 ಪೈಸೆ 21-22 ಸಾಲಿದ್ದು. ಅಂದಾಜು ಬಜೆಟ್ 8,61,00,000. ಅವು ಸರಿ ಕಿಶೋರ್ ಅಕ್ಕಳಕ್ಕೇನೆ ರಂಜಿ ಸರಿ ಅವು ಸರಿ ಉಂಟು ಕಿಶೋರ್. ಓಕೆ ಸರಿ. 1,28,92,323. ಬಜೆಟ್ 1,23,00,000 ಇಟ್ಟದ್ದು 5,92,323 ಹೆಚ್ಚಾಗಿ ಖರ್ಚಾಗಿದೆ. ಹೆಚ್ಚುವರಿ ತುಟ್ಟಿ ಭತ್ಯೆ ಪಾವತಿಸಿರುವುದರಿಂದ. ಕಟ್ಟಡ ಬಾಡಿಗೆ 9,69,790. ಬಜೆಟ್ 9,32,000 ಇಟ್ಟಿರೋದು 37,790 ಹೆಚ್ಚಾಗಿ ಖರ್ಚಾಗಿದೆ. ಬಾಡಿಗೆ ಕರಾರು ನವೀಕರಣಗೊಂಡಿರುವುದರಿಂದ. ಏಜೆಂಟ್ ಕಮಿಷನ್ 25,89,708. ಬಜೆಟ್ 23 ಲಕ್ಷ. 2,89,708. ಪಿಗ್ಮಿ ಸಂಗ್ರಹಣೆ ಜಾಸ್ತಿ ಆಗಿರುವುದರಿಂದ. ಪುಟ ಸಂಖ್ಯೆ 27. ಸಂಘದ ಉಪವಿಧಿ ಬೈಲ ತಿದ್ದುಪಡಿಯನ್ನು ಮಂಜೂರು ಮಾಡುವ ಕುರಿತು. ಬೈಲ ಸಂಖ್ಯೆ 20. ಸದಸ್ಯನು ಬಳಸಿಕೊಳ್ಳಬೇಕಾದ ಕನಿಷ್ಠ ಸೇವೆಗಳು ಅಥವಾ ಸೌಲಭ್ಯಗಳು. ಅದರಲ್ಲಿ ಒಂದು, ಸಂಘ ಒದಗಿಸುವಂತೆ ಪ್ರತಿ ಸದಸ್ಯನು ಬಳಸಿಕೊಳ್ಳಬೇಕಾದ ಕನಿಷ್ಠ ಸೇವೆಗಳ ಅಥವಾ ಸೌಲಭ್ಯಗಳ ಪ್ರಮಾಣವು ಕೆಳಗಿನಂತಿರತಕ್ಕದ್ದು. ಸದಸ್ಯನು ಹೊಂದಿರತಕ್ಕ ಕನಿಷ್ಠ ಷೇರು ಬಂಡವಾಳ 500 ರೂಪಾಯಿ. ಅದು ತಿದ್ದುಪಡಿಯಾದ ಬಳಿಕ ಸದಸ್ಯನು ಹೊಂದಿರತಕ್ಕ ಕನಿಷ್ಠ ಷೇರು ಬಂಡವಾಳ 1,000 ರೂಪಾಯಿ. ಸದಸ್ಯನು ಹೊಂದಿರತಕ್ಕ ಕನಿಷ್ಠ ಠೇವಣಿಯು 3,000 ರೂಪಾಯಿ. ತಿದ್ದುಪಡಿಯಾದ ಬಳಿಕ ಸದಸ್ಯನು ಹೊಂದಿರತಕ್ಕ ಕನಿಷ್ಠ ಠೇವಣಿಯು 5,000 ರೂಪಾಯಿ. ಸಹಕಾರ ಸಂಘಗಳ ಕಾಯ್ದೆಗೆ ತಿದ್ದುಪಡಿಯಾಗಿರುವುದರಿಂದ. ಕೋಆಪರೇಟಿವ್ ಆ್ಯಕ್ಟಲ್ಲೇ ಇಲ್ಲ. ಅದನ್ನು ನೀವು ಚುನಾವಣೆಗಾಗುವಾಗ ಅವನಿಗೆ ಸ್ಪರ್ಧಿಸಲಿಕ್ಕೆ ಮತದಾನ ಮಾಡಲಿಕ್ಕೆ ಬೇಕಾದ್ರೆ 500 1000 ಅಥವಾ 2,000 ಅವನಿಗೆ ಕನಿಷ್ಠ ಇಷ್ಟು ಜಾರಿ ಇರಬೇಕು. ಅದೇ ಅಲ್ಲ ಹೇಳ್ತಾ ಇರೋದು ಈಗಿನ ಹೊಸ ಇದರ ಪ್ರಕಾರ. ಅವ ವಾರ್ಷಿಕ ಮಹಾಸಭೆಯಲ್ಲಿ 2 ಹಾಜರಿರಬೇಕು, ಕನಿಷ್ಠ 5ರಲ್ಲಿ 2. ಹಾಗೆ ಅವ ವ್ಯವಹಾರ ಮಾಡಿರಬೇಕು. ಕನಿಷ್ಠ ಇಷ್ಟು ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅದರಲ್ಲಿ ವ್ಯವಹಾರ ಮಾಡಬೇಕು, ಅಥವಾ ಠೇವಣಾತಿ ಇಷ್ಟು ಇಡಬೇಕು ಹೇಳೋದು. ಹೊರತಾಗಿ ಅವನಿಗೆ ಕಂಟೆಸ್ಟ್ ಮಾಡುವ ರೈಟು ನಿಮ್ಮ ಶೇರ್ನ ಮುಖಬೆಲೆಯ ಮೇಲೆ ಬರುವಂಥದ್ದು 500 ರೂಪಾಯಿ 500 ರೂಪಾಯಿ. ಈಗ ನೀವಾಗಿದ್ದರೆ ಒಬ್ಬ ಮೆಂಬರ್ಶಿಪ್ಗೆ ಅರ್ಜಿ ಕೊಡ್ತಾರೆ, ಅವನಿಗೆ ಇನ್ನು 1,000 ತಗೊಳ್ತೀರಾ 500 ತಗೊಳ್ತೀರಾ? ಲಾ ಕೂಡ ಒಂದು ವಿಮರ್ಶೆ ಮಾಡೋದು ಒಳ್ಳೆಯದು. ಯಾಕಂದರೆ ಕಾನೂನು ಅಷ್ಟೊಂದು ಪರಿಪಕ್ವತೆ ಮಾಡಲಿಕ್ಕೆ ಆಗೋದಿಲ್ಲ. ಇವು ಹೇಳಿದಾಗೆ ಮುಖಬೆಲೆಯನ್ನು ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ. ನಾವೆಂತ ಎನಿಸೋದು ಅಲ್ಲಿ ಪಾಸ್ ಆಗಿದೆ ಮಾಡೋದಂತ. ಮತ್ತೊಂದು ವಿಷಯ ಅಂದರೆ 1,000 ಒಂದು ವೇಳೆ ಆಗೋದಿದ್ದರೆ ಅವನಿಗೆ ಒಂದು ರಿಲೀಫ್ ಬೆನಿಫಿಟ್ ಒಂದು ಹೊಸದು ಮಾಡುವಾಗ ಸೇರಲಿಕ್ಕೆ ಅವಕಾಶ ಉಂಟು. ರಿಲೀಫ್ ಫಂಡ್, ಡೆತ್ ರಿಲೀಫ್ ಫಂಡ್ ಅಂತ ಅದಕ್ಕೊಟ್ಟೆ ಸೇರಿದರೆ
ಆಗ ಈ ಹೊಸ ಅವಕಾಶಕ್ಕೆ ಅವಕಾಶ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. 2 ಸಾಲಿನ ನಿವ್ವಳ ಲಾಭ ವಿಂಗಡಣೆ ಬೈಲ ಸಂಖ್ಯೆ 107ರ ಪ್ರಕಾರ ಕ್ಷೇಮ ನಿಧಿ 25%, 26,11,714. ಸಹಕಾರ ಶಿಕ್ಷಣ ನಿಧಿ 2%, 1,56,700. ಕೆಟ್ಟ ಸಾಲದ ನಿಧಿ 5%, 3,83,953.22 ಕಟ್ಟಡ ನಿಧಿ 21%, 15,47,184.68. ಸದಸ್ಯರ ಕ್ಷೇಮ ನಿಧಿ 5%, 3,83,929. ಸಿಬ್ಬಂದಿ ಕ್ಷೇಮ ನಿಧಿ 5%, 3,83,929. ಸಾಮಾನ್ಯ ಹಿತರಕ್ಷಣಾ ನಿಧಿ 5%, 3,83,999.85. ಧರ್ಮದ ನಿಧಿ 5%, 3,83,929. ಲಾಭಾಂಶ ಸಮೀಕರಣ ನಿಧಿ 10%, 4,96,905.80. ಪ್ರಚಾರ ನಿಧಿ 1%, 77,712.42. ಎಕ್ಸ್ ಗ್ರೇಷಿಯಾ 2 ತಿಂಗಳ ಸಂಬಳ 17,12,364. ಪಾಲು ಮುನಾಫೆ 17%, 19,24,423. ಒಟ್ಟು 1,04,46,743.97. ಬರುವ ವರ್ಷಕ್ಕೆ ಟ್ರೈ ಮಾಡ್ತೇನೆ. ಬರುವ ವರ್ಷ ಇನ್ನು ಸ್ವಲ್ಪ ಲಾಭ ಬಂದರೆ, ಜಾಸ್ತಿ ಲಾಭ ಬಂದರೆ ಜಾಸ್ತಿ ಡಿವಿಡೆಂಡ್ ಕೊಡುವ. ಈ ವರ್ಷ ಈಗ ಮಾಡಿ ಆಗಿದೆ. ಪ್ರಥಮವಾಗಿ ನಾನು ಕೇಳಿದ ಪ್ರಶ್ನೆ, ನಮ್ಮ ಹತ್ರ ಒಂದು 10 ಜನ ಬಂದಿದ್ದಾರೆ, ಅವರಿಗೆ ನಮ್ಮ ಆಫೀಸಿಂದ ನಾವು ಕೊಟ್ಟಿದ್ದೇವೆ, ಅವರಿಗೆ ಶೇಮ್ ಆಗ್ತಾರಲ್ಲ. ಅಂಡರ್ ಸರ್ಟಿಫಿಕೇಟ್ ಪೋಸ್ಟ್ ಅಂದರೆ ನಮ್ಮ ಜವಾಬ್ದಾರಿ ಮುಗಿಯಿತು, ಒಂದು ಲಿಸ್ಟ್ ಮಾಡಿ ನಾವು ಪೋಸ್ಟ್ ಮಾಡಿದೆ ಅಂತ ಆಯಿತು. ಈಗ ನಮ್ಮ ಹತ್ರ ದಾಖಲೆ ಇಲ್ಲ ಪೋಸ್ಟ್ ಮಾಡಿದೆ ಅಂತ. ದಯಮಾಡಿ ಮುಂದಿನ ವರ್ಷ ಅಂಡರ್ ಸರ್ಟಿಫಿಕೇಟ್ ಪೋಸ್ಟ್ ಮಾಡಬೇಕು. ಪ್ರಿಂಟಿಂಗ್ ಬಿಡಿ. ನಾನೇ ಹೇಳೋದು, ನಿಮ್ಮ ಮಹಾಸಭೆಯ ಏನು ನೋಟಿಸ್ ಉಂಟಲ್ಲ ಅದನ್ನು ಖಾಲಿ ಇನ್ಲೈನ್ ಲೆಟ್ರಲ್ಲಿ ಕಳಿಸಿ. ಇದರಲ್ಲಿ ಈಗ ನೀವು 5,000 ಚಿಲ್ಲರೆ ಜನಕ್ಕೆ ಇಷ್ಟು ಪುಸ್ತಕ ಮಾಡ್ತೀರಲ್ಲ, ಇದರ ಪ್ರಿಂಟಿಂಗ್ ಕಾಸ್ಟ್ ಎಷ್ಟು ಬರ್ತದೆ? 1 ಲಕ್ಷ ಚಿಲ್ಲರೆ 1 ಲಕ್ಷ ಚಿಲ್ಲರೆ ಬರ್ತದೆ. ಅದರ ಬದಲು ನೀವು ಖಾಲಿ ಇನ್ಲೈನ್ ಲೆಟ್ರಲ್ಲಿ ಏನು ಕಾರ್ಯಸೂಚಿ ಮತ್ತು ಖಾಲಿ ಮಹಾಸಭೆ ಇಂಥ ದಿವಸ ಇಂಥಲ್ಲಿ ಇದನ್ನು ಮಾತ್ರ ಮಾಡಿ, ಮತ್ತು ನೀವು 1,000ದಷ್ಟು ಖಾಲಿ ವರದಿ ಮತ್ತು ಈ ಲೆಕ್ಕಪತ್ರಗಳನ್ನು ಮಾಡಿ ಇಡಿ. ಎಲ್ಲ ಶಾಖೆಗಳಲ್ಲಿ ಇಡಿ, ಎಲ್ಲ ಶಾಖೆಗಳಲ್ಲಿ ಇಡಿ. ಆಗ ಬಂದವರು, ಅಂದರೆ ಸಂಘದ ಮೇಲೆ ಅಭಿಮಾನ ಉಂಟು, ವಾರ್ಷಿಕ ಮಹಾಸಭೆಯಲ್ಲಿ ಹಾಜರಾಗಬೇಕು ಅಂತ ಹೇಳುವವರು ಆಟೋಮೆಟಿಕ್ಕಾಗಿ ಬಂದು ಅದನ್ನು ತಗೊಂಡು ಹೋಗ್ತಾರೆ. ಈಗ ನನಗೆ ಬೇರೆ ಏನೂ ಇಲ್ಲಿ ವಹಿವಾಟಿಲ್ಲ, ಇದು ಇಲ್ಲ. ಆದರೂ ಸಹ ನಾನು ಮೊನ್ನೆ ಇಲ್ಲಿ ಬಂದು, ನನಗೆ ಪುಸ್ತಕ ಬರಲಿಲ್ಲ ಆ್ಯಕ್ಚುಲಿ, ದೇರ್ಲಗಟ್ಟೆಯಲ್ಲೇ ಇರುವುದು, ಪೋಸ್ಟ್ ಆಫೀಸಿನ ಹತ್ತಿರವೇ ಇರುವ, ಆದರೂ ನನಗೆ ಪುಸ್ತಕ ಬರಲಿಲ್ಲ. ಆದರೂ ನಾನೇನು ಮಾಡಿದೆ, ಸೀದಾ ಇಲ್ಲಿಲ್ಲೇ ಬಂದು ಪುಸ್ತಕ ತಗೊಂಡು ಹೋದ್ದು. ಹಾಗೆ ಸಂಘದ ಮೇಲೆ ಅಭಿಮಾನ ಉಂಟು, ಸಂಘದ ಲೆಕ್ಕಪತ್ರಗಳನ್ನು ವರ್ಷದಲ್ಲಿ ಒಮ್ಮೆ ನೋಡಬೇಕು ಅಂತ ಹೇಳುವವರು ಏನು ಮಾಡ್ತಾರೆ ಅಂದರೆ ಈ ಪುಸ್ತಕವನ್ನು ತಗೊಂಡು ಹೋಗ್ತಾರೆ. ಈಗ ಕೋಟೆಕಾರ ಸೊಸೈಟಿಯವರು ಇದೇ ಥರ ಮಾಡಿದ್ದಾರೆ, ಇಡೀ ಇನ್ಲೈನ್ ಲೆಟರ್ ಕಳಿಸಿಕೊಟ್ಟಿದ್ದಾರೆ. ಅವರಿಗೆ 9,000 ಚಿಲ್ಲರೆ ಜನ ಸದಸ್ಯರಿದ್ದಾರೆ. ಅವರೇನು ಮಾಡಿದರು, ಎಲ್ಲ 9,000 ಜನಕ್ಕೂ ಇನ್ಲೈನ್ ಲೆಟ್ರಲ್ಲಿ ಹಾಕಿದರು. ಉಳಿದ 1,000 ಪುಸ್ತಕ, 1,500 ಪುಸ್ತಕ ಮಾಡಿ ಅವರ ಎಲ್ಲ ಎಷ್ಟು ಶಾಖೆ 6-7 ಶಾಖೆಗಳಲ್ಲೆಲ್ಲ ಇಟ್ಟಿದ್ದಾರೆ. ಈಗ ಮಹಾಸಭೆ ಸದಸ್ಯರಿಗೆ ಬಂದವರಿಗೆ ಕೊಡು, ಇಲ್ಲದಿದ್ದರೆ ಮಹಾಸಭೆ ದಿವಸ ಪುಸ್ತಕ ಅಲ್ಲಿ ಇಡ್ತಾರೆ, ತಗೊಳ್ತಾರೆ, ಸದಸ್ಯರಿಗೆ ನೋಡ್ಲಿಕ್ಕೆ ಆಗ್ತದೆ. ಸರ್, ಈಗ ಇತರ ವಿಷಯ ಉಂಟು ಸರ್, ನೋಟಿಸ್ ಬಗ್ಗೆ, ಅದರ ಬಗ್ಗೆ ಒಂದು ಸ್ವಲ್ಪ ಅದನ್ನು ಗಮನಿಸಿ. ಉಂಟು, ಇತರ ವಿಷಯ ಉಂಟು, ಆ ವಿಷಯ ಉಂಟು. ಖರ್ಚು ಕಮ್ಮಿ ಆದಷ್ಟು ಮಾಡಿದರೆ ಸಂಘಕ್ಕೆ ಒಳ್ಳೆಯದಲ್ಲ. ಸರಿ, ನಿಮಗೆ ಪೋಸ್ಟ್ ಮಾಡೋದು, ಅದು ಎಲ್ಲೆಲ್ಲಿಯೋ ಬಿದ್ದು ಹಾಳಾಗಿ ಹೋಗುವುದು, ಏನು ಪ್ರಯೋಜನ ಆಗುವುದಿಲ್ಲ. ಸರಿ ಸರ್. ಶೆಟ್ಟಿ, ಕೃಪಾ UJ, ಅಂಕಿತಾ ಶೆಟ್ಟಿ, ಯಶಸ್ವಿನಿ, ಅನಿಕಾ ಕೆ ಭಟ್, ಶಿಫಾಲಿ, ನಿಶಾ H ಹೆಗ್ಡೆ, ಸಮೃದ್ಧಿ. ವಿದ್ಯಾರ್ಥಿಗಳು ಇಲ್ಲದಿದ್ದರೆ ಅವರ ಪೇರೆಂಟ್ಸ್ ಬಂದು ತಗೊಳ್ಬೋದು. ಮತ್ತೊಮ್ಮೆ ಅದಿತಿ S ಶೆಟ್ಟಿ, ಕೃಪಾ UJ, ಅಂಕಿತಾ ಶೆಟ್ಟಿ, ಯಶಸ್ವಿನಿ, ಅನಿಕಾ ಕೆ ಭಟ್, ಶಿಫಾಲಿ, ನಿಶಾ H ಹೆಗ್ಡೆ, ಸಮೃದ್ಧಿ. ರಕ್ಷಿತಾ, ಶ್ರೇಯಾ ಸದಾನಂದ್, ವೈ ಸಮರ್ಥ್ ಭಟ್, ರಿಷಿಕಾ, ಗೆಹನಾ, ರಿಷಬ್ ಸುಂದರೇಶನ್, ತನಿಷಾ S ಅಮೀನ್, ಶ್ರೀಶಾ H ಹೆಗ್ಡೆ, ಸಾಹಿತ್ಯ S ಕರ್ಕೇರ, ಕೃತಿಕಾ A ಕೋಟ್ಯಾನ್,
ಪ್ರಜ್ಞಾ, ದಿಶಾ ಜಿ ಉಳ್ಳಾಲ್, ಅದಿತ್ ಎಂ ಬಂಗೇರ ಇವರನ್ನು ಉಳ್ಳಾಲ್, ಅದಿತ್ ಎಂ ಬಂಗೇರ ವಿದ್ಯಾರ್ಥಿನಿಯರ ಅನುಪಸ್ಥಿತಿಯಲ್ಲಿ ಅವರ ಹೆತ್ತವರು ಬಂದು ವಿದ್ಯಾನಿಧಿಯನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. PUC ವಿದ್ಯಾರ್ಥಿಗಳು ರಕ್ಷಿತಾ ಶ್ರೇಯಾ ಸದಾನಂದ್, ವೈ ಸಮರ್ಥ್ ಭಟ್, ರಿಷಿಕಾ, ಗೆಹನಾ, ರಿಷಬ್ ಸುಂದರೇಶನ್, ತನೀಷಾ ಎಸ್ ಅಮೀನ್, ತ್ರಿಷಾ ಎಚ್ ಹೆಗ್ಡೆ, ಸಾಹಿತ್ಯ ಎಸ್ ಕರ್ಕೇರ, ಕೃತಿಕಾ ಎ ಕೋಟ್ಯಾನ್, ಪ್ರಜಾ, ದಿಶಾ ಜಿ ಉಳ್ಳಾಲ್, ಅದಿತ್ ಎಂ ಬಂಗೇರ. ಸಹನಾ DCA, ವಿಖ್ಯಾತ್ ವಿ ಉಳ್ಳಾಲ್ MPN, ವೈಭವ್, ಪ್ರಜ್ಞಾ, ಸೃಷ್ಟಿ ಸಿ ಸಾಲ್ಯಾನ್, ತೃಪ್ತಿ ಎಲ್, ಸಹನಾ, ವಿಖ್ಯಾತ್ ವಿ ಉಳ್ಳಾಲ್. ನಾಯಕ್ PUC ಇವರು ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ರಕ್ಷಿತಾ ಶ್ರೇಯಾ ಸದಾನಂದ್, ವೈ ಸಮರ್ಥ್ ಭಟ್, ರಿಷಿಕಾ, ಗೆಹನಾ, ಪ್ರಜಾ, ದಿಶಾ ಜಿ ಉಳ್ಳಾಲ್, ಅದಿತ್ ಎಂ ಬಂಗೇರ, ಸ್ವಸ್ತಿಕಾ ನಾಯ್ಕೆ. ಸಭಿಕರಲ್ಲಿ ವಿನಂತಿ, ಊಟದ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲರೂ ಊಟ ಮಾಡಿ ಹೋಗ್ಬೇಕು, ದಯಮಾಡಿ ಯಾರು ಹೋಗಬಾರ್ದು. ಊಟದ ವ್ಯವಸ್ಥೆ ಕೆಳಗೆ ಉಂಟು. ಮಾಡಿ ಸಿಬ್ಬಂದಿ ವರ್ಗದವರು ಜಾಗೃತ ನಿಧಿ ವಿತರಣೆ ನಂತರ ಇನ್ನು ನೀವು ಬುಕ್ ಕಳಿಸಬೇಕಿ, ಲೆಟ್ರ್ ಕಳಿಸಿ, ಇನ್ನೂ ಲೆಟ್ರ್ ಕಳಿಸಿ ಅಂತ. ನಾವು ಹಾಗೆಯೇ ಎಲ್ಲ ಬ್ಯಾಂಕ್ಗಳಲ್ಲಿ ಈಗ ಒಂದು ಖಾಲಿ ಒಂದು ಪೇಪರ್ ಕಳಿಸ್ತಾರೆ, ಅದು ಪ್ರಿಂಟ್ ಮಾಡಿ ಎಲ್ಲ ವಿಷಯ ಸೂಚಿ ಎಲ್ಲ ಇದನ್ನೇ ಕಳಿಸ್ತೇವೆ ನಾವೆಲ್ಲ. ವಿಷಯ ಸೂಚಿ ಅದರಲ್ಲಿ ವಿಷಯಗಳೆಲ್ಲ ಉಂಟು, ಅದನ್ನು ಮಾತ್ರ ಪ್ರಿಂಟ್ ಮಾಡಿ ನಾವು ಕಳಿಸ್ತೇವೆ. ಮತ್ತು ಬುಕ್ಕು ಬೇಕಾದವರು ಬಂದು ಆಫೀಸಲ್ಲಿ ಬುಕ್ ಇರ್ತದೆ, ಆ ಬುಕ್ಕನ್ನು ಬಂದು ಕಲೆಕ್ಟ್ ಮಾಡಿದರೆ ಆಯಿತು. ಅಡ್ವಾನ್ಸ್ ಆಗಿ ಕೊಡ್ಬೋದು, ಇಲ್ಲಿ ಕೂಡ ಪುಸ್ತಕ ಅಲ್ಲೆಲ್ಲಿ ಆಫೀಸ್ ಕೂಡ ಕೊಡ್ಬೋದು. ಸರಿ ಸರಿ. ಮತ್ತೊಂದು ವಿಷಯ ನಮಗೆ ಮರ್ತೋದದ್ದು, ಒಂದು ಬೆನಿಫಿಟ್ ಸ್ಕೀಮು, ಡೆತ್ ಸ್ಕೀಮ್ ಮಾಡಿ. ಒಂದು ನಿಮಿಷ ಸರ್, ಒಂದು ನಿಮಿಷ, ನಮ್ಮದೊಂದು 2-3 ವಿಷಯ, ಅದೊಂದು ನಿಮ್ಮ ವಿಷಯ ಬರುವ ಬಕ್ಕು. ಈ ಪಾಲು ಮುನಾಫೆ ಎಲ್ಲ ತುಂಬ ಪೆಂಡಿಂಗ್ ಆಗಿ ಉಂಟು. ಪಾಲು ಮುನಾಫೆ ಕ್ಲೈಮ್ ಮಾಡಿಲ್ಲ, ತಗೊಂಡು ಹೋಗಲಿಲ್ಲ. ಅದನ್ನು ಕ್ಷೇಮ ನಿಧಿಗೆ ಒಂದು ವರ್ಗಾಯಿಸುವರೆ 12,99,000 ಉಂಟು ಪಾಲು ಮುನಾಫೆ. ಅದೊಂದು 10 years ಬ್ಯಾಕ್ ಇದೆಲ್ಲ ಹಣ ಅಲ್ಲ, ಮುಂಚೆ ಹಿಂದೆ ತುಂಬ. ಅದು ಲೆಕ್ಕ ಹೇಗೆ ಅಂತ ಹೇಳಿದರೆ ಸತತ 3 ವರ್ಷ ಹಿಂದಿನ ಹೊರಗಿನ ಲೆಕ್ಕಾಚಾರ ಮಾಡಿಕೊಂಡು ಹೋಗಬೇಕು. 3 ವರ್ಷದಿಂದ ಹಿಂದಿಂದಿದ್ದರೆ ಮಾತ್ರ ನೀವು ಅದನ್ನು ಇದಕ್ಕೆ RFಗೆ ಹಾಕಿ. 3 ವರ್ಷ ಇತ್ಲಿಗಿಂತಾದರೆ ಮಾಡಲಿಕ್ಕೆ ಆಗೋದಿಲ್ಲ. ಸರಿ, ಓಕೆ ಸರ್. 3 ವರ್ಷದ ಹಾಗೆ ಪೆಂಡಿಂಗ್ ಇಡಬೇಕು. ಅದಕ್ಕಿಂತ ಹಿಂದಿನ ಪಾಲು ಮುನಾಫೆ ಇದ್ದಲ್ಲೇ ಪ್ರತಿ ವರ್ಷದ ಲಿಸ್ಟ್ ಇದೆಯಾ, ಎಷ್ಟೆಷ್ಟಿದೆ ಅಂತ. ಹೌದೌದೌದು, ಅದು ಮಾಡಬೇಕು. ಪ್ರತಿ ವರ್ಷ ಲಿಸ್ಟ್ ಆಗಬೇಕು, ಅದು ಆ್ಯಡ್ ಆಗಿಕೊಂಡು ಬರ್ತದೆ. ಅಂದರೆ ಈಗ ಹಿಂದಿನ ವರ್ಷದ ಬಾಕಿ ಇದ್ದರೆ ಈ ವರ್ಷದ್ದು ಸೇರುವಾಗ ಅದು ಆ್ಯಡ್ ಹಾಕಿಕೊಂಡು ಬರ್ತದೆ. ಅವರದ್ದಾದರೂ ಸಹ ನೀವು ಹಿಂದಿನ ವರ್ಷದನ್ನು ಡಿವಿಡೆಂಡ್ RFಗೆ ಹಾಕ್ಲಿಕ್ಕೆ ಕ್ರಮ ಇಲ್ಲ, 3 ವರ್ಷ ಅಂತ ಹೇಳ್ತದೆ. ಸರಿ ಸರ್, ಅದನ್ನೊಂದು ನೋಡಿಕೊಂಡು ಎಲ್ಲ RFಗೆ ಹಾಕಿ. RF ಯಾಕೆಂದರೆ ಸಂಘದ ಇದು ತಳಪಾಯ ಗಟ್ಟಿ ಆಗ್ತದೆ RF ಹಾಕಿದ ಕೂಡಲೇ. ಸರಿ ಸರಿ, ಅದಕ್ಕೂ ನಾನು ಮತ್ತೊಂದು ನಮ್ಮ ಕ್ವಶನ್, ಕೂಸಪ್ಪ ಮಾಂಕು ಬಂಗೇರ ಇವರದ್ದು ಕ್ವಶನ್, ಮಹಾಸಭೆ ಕಾರ್ಯಸೂಚಿ 13ಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘದಲ್ಲಿ ಖಾಸಗಿಯಾಗಿ ದುಡಿಯುವವರು ಎಷ್ಟು ಜನ ಇದ್ದಾರೆ, ಈ ಬಗ್ಗೆ ವಿವರಣೆ ನೀಡಬೇಕಾಗಿ ವಿನಂತಿ. ತಮ್ಮ ಮಾಹಿತಿಗಾಗಿ ಯಾವುದರಲ್ಲಿ ಉಂಟದು
ಪುಟ ಸಂಖ್ಯೆ 4ರಲ್ಲಿ ಉಂಟು, ಅದರ ಮಾಹಿತಿ ಎಲ್ಲ ಕೊಟ್ಟಿದ್ದೇವೆ ನಾವು. ಪುಟ ಸಂಖ್ಯೆ 4ರಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. 34 ಜನ ಕಾಯಂ ಸಿಬ್ಬಂದಿ ಮತ್ತೆ 1 ಜನ ಟೆಂಪರರಿ ಸಿಬ್ಬಂದಿ. ಪುಟ ಸಂಖ್ಯೆ 4ರಲ್ಲಿ ಉಂಟು ಸರ್, ನಿಮ್ಮ ಮಾಹಿತಿಗೋಸ್ಕರ ಮಾತ್ರ. ಅದರ ಬಗ್ಗೆ ಏನಾದರೂ ಕೇಳಿಕೊಂಡ ಬೇರೆ? ಎಷ್ಟು ವರ್ಷ ಆಯ್ತು ಅವರು ಇಲ್ಲಿ ಕೆಲಸ ಮಾಡಿ? ಅವರಿಗೆ ತುಂಬ ವರ್ಷ ಆಯಿತು. ಅವರು ಟೆಂಪರರಿ ಆಗಿ ಇಲ್ಲೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. ಅದೇ ಅವರಿಗೆ ಇಷ್ಟೊತ್ತು ಏನಾದರೂ ಒಂದು ಪರ್ಮನೆಂಟ್ ಮಾಡಬೇಕಿತ್ತಲ್ಲ? ಅಲ್ಲ, ಪರ್ಮನೆಂಟ್ ನೋಡಿ, ಪರ್ಮನೆಂಟ್ ಮಾಡೋದಾದ್ರೆ ಅದು ನಮ್ಮಷ್ಟಕ್ಕೆ ನಾವು ಮಾಡೋದು ಅಂತದಲ್ಲ. ಹೌದು ಸರ್, ಒಂದು ನಿಮಿಷ, ನಮ್ಮಷ್ಟಕ್ಕೆ ಮಾಡೋದಂತಲ್ಲ, ಅದಕ್ಕೆ ಇಲಾಖೆ ಅನುಮತಿ ಬೇಕು. ಸರಿ ಕಾನೂನು ಪ್ರಕಾರ ಮಾಡಬೇಕು, ಎಕ್ಸಾಮ್ ಮಾಡಬೇಕು, ಇಂಟರ್ವ್ಯೂ ಮಾಡಬೇಕು, ಎಲ್ಲ. ಎಕ್ಸಾಮ್ ಕೊಟ್ಟಿದ್ದೀರಲ್ಲ ಸರ್? ಅದಲ್ಲ ನಮ್ಮ ಇದಕ್ಕೆ ಪರ್ಮನೆಂಟ್ ಮಾಡಲಿಕ್ಕೆ ಇನ್ನು ನಾವು ಈಗ ನೆಕ್ಸ್ಟ್ ವರ್ಷದಿಂದ ನಾವು ಜನ ಇರ್ತೇವೆ, ಆಗ ನಾವು ಅವರೊಟ್ಟಿಗೆ ಅವರಿಗೆಲ್ಲ ಎಕ್ಸಾಮ್ ಮಾಡಿ ಅವರನ್ನು ಒಳಗೆ ತಗೊಳ್ಳೋಕೆ ನೋಡ್ತೇವೆ ನಾವು. ಆಯ್ತು ಸರ್, ಈಗ ಆದಷ್ಟು ಬೇರೆ ಇದು ಮಾಡಿ, ಅವರಂದ್ರೆ ಬೇರೆ ಏನು ಇದು ಮಾಡೋದಿಲ್ಲಲ್ಲ, ಅದಕ್ಕೆ ಇಲ್ಲಿ ನಮ್ಮ ಇದರಲ್ಲಿ ದುಡಿತಾ ಇದ್ದಾರಲ್ಲ, ಅದಕ್ಕೆ ಬೇಕಾದ್ರೆ ನಿಮ್ಮ ಏನಂತೆ. ಸರಿ, ನೀವು ಹೇಳುದು ಕೂಡ, ನೀವು ಹೇಳೋದಕ್ಕೂ ಅರ್ಥ ಇದೆ, ನಮ್ಮ ತಗೊಳ್ಳಕ್ಕೂ ಕಷ್ಟ ಇದೆ. ಅದು ಯಾವ ಪೋಸ್ಟಲ್ಲಿ ಇದ್ದಾರೆ? ಯಾವ ಪೋಸ್ಟಲ್ಲಿ ಇದ್ದಾರೆ? ಅಟೆಂಡರ್ ಪೋಸ್ಟ್. ಹೌದು, ಸಾರಿ, ಕ್ಲಾರ್ಕ್ ಪೋಸ್ಟ್. ಕ್ಲರ್ಕ್ ಆದರೆ ಕಾನೂನಾತ್ಮಕವಾಗಿ ಯಾವ ಪ್ರೊಸೀಜರ್ ಉಂಟು ಅದನ್ನು ನೀವು ಇದು ಮಾಡಬೇಕಾಗ್ತದೆ. ವೇಕೆಂಟ್ ಉಂಟಾ? ಮಂಜೂರಾದ ಪೋಸ್ಟ್ ವೇಕೆಂಟ್ ಉಂಟಾ? ಉಂಟು ವೇಕೆಂಟ್ ಉಂಟು. ಮಂಜೂರಾದ ಪೋಸ್ಟ್ ವೇಕೆಂಟ್ ಎಷ್ಟು ಉಂಟು? 6 ಪೋಸ್ಟ್ ಉಂಟು. ಹಾಗಿದ್ರೆ ಒಂದು ಇದು ಮಾಡ್ಬೋದು, ಸ್ಪೆಷಲ್ ಆಗಿ ಒಂದು ಎಕ್ಸಾಮ್ ಮಾಡೋದಷ್ಟೇ. ಅದರಲ್ಲಿ ನೀವು ಒಂದು ಎಕ್ಸಾಮ್ ಮಾಡಬೇಕು. ಎಕ್ಸಾಮಿನ ಪ್ರಕಾರ ಅದು ನಿಮಗೆ ಒನ್ ಆಫ್ ದ ಮೆಂಬರ್ ಇಲಾಖೆಯವರು ಇರ್ತಾರೆ, ಇಲಾಖೆಯವರು ಒನ್ ಆಫ್ ದ ಮೆಂಬರ್. ಅದರಲ್ಲಿ ಒಂದು ಇತರೆ ಮೂಲಗಳಿಂದ ಒಂದು ಎಕ್ಸಾಮ್ ಮಾಡೋದು, ಎಕ್ಸಾಮ್ ಮಾಡಿ ಸ್ವಲ್ಪ ಸರಿ ಮಾಡಿಕೊಂಡು ಅವರು ಎಫಿಷಿಯೆಂಟ್ ಇದ್ದಾರೆ, ತೊಂದರೆ ಇಲ್ಲ, ನಿಮಗೆ ಆಗಬಹುದು, ಎಕ್ಸ್ಪೀರಿಯನ್ಸ್ ಉಂಟು ಎಲ್ಲ ಇದ್ದರೆ, ನಿಮಗೆ ಹೇಗೆ ಬೇಕು ಅಂತ ಇದ್ದರೆ, ಸ್ಟಾಫು ಅಗತ್ಯತೆ ಉಂಟು ಅಂತ ಇದ್ದರೆ ಮಾಡ್ಬೋದು ಸರ್. ಈಗಾಗಲೇ ಅದರ ಪ್ರಕ್ರಿಯೆ ಎಲ್ಲ ಮುಂದುವರೆದಿದೆ, ಮಾಡ್ತೇವೆ ನಾವು. ಮತ್ತೊಂದು ನಮ್ಮ ಬಳ್ಳಾಳ್ರದು, ಅದು ಈಗಾಗಲೇ ನಾವು ಅಕೌಂಟ್ಸ್ ಬರುವಾಗೆಲ್ಲ ಚರ್ಚೆ ಮಾಡಿದೆ, ಆ ಬಗ್ಗೆ ಚರ್ಚೆ ಎಲ್ಲ ಮಾಡಿದ್ದೇವೆ. ಅವರ ಅಬ್ಜೆಕ್ಷನ್ ಅನ್ನು ತಿಳಿಸಿದ್ದಾರೆ, ಅದಕ್ಕೆ ಅವರ ಅಬ್ಜೆಕ್ಷನ್ ಬರೆದಿಟ್ಟಿದೆ. ಅದೇ 2 ಕೂಡ ಅವರದೆ, ಅದಕ್ಕೆ ನಾವೆಲ್ಲ ಚರ್ಚೆ ಈಗ ಮಾಡಿದ್ದೇವೆ, ಎಲ್ಲ ಮಾಡಿದೆ. ಇನ್ನು ಸಭಿಕರು ಏನಾದರೂ ಇದ್ದರೆ ಹೇಳ್ಬೋದು ಅಷ್ಟೇ. ಈಗ ನಮ್ಮ 65 ಎನ್ಕ್ವೈರಿ ಇಲಾಖೆ ಎನ್ಕ್ವೈರಿಯದ್ದು ಯಾವ ಹಂತ ಆಗಿದೆ? ಈಗ ಲಾಸ್ಟ್ ಜನರಲ್ ಬಾಡಿಯಲ್ಲೇ ಅದನ್ನು ತಂದಿದ್ದೀರಿ, ಅದರ ನಂತರ ಫರ್ದರ್ ಡೆವಲಪ್ಮೆಂಟ್ ಏನೆಲ್ಲ ಆಗಿದೆ, ಅದೇನಾದರೂ ಇದಾಗುವ ಹಂತ ಉಂಟಾ? ಅಲ್ಲ ಹಾಗೆ ಆ್ಯಸ್ ಇಟ್ ಈಸ? ಅಲ್ಲ ಸರ್, ಇದು ಈಗ ಶಿಸ್ತು ಕ್ರಮಕ್ಕೆ ನಾವು ಡೊಮೆಸ್ಟಿಕ್ ಎನ್ಕ್ವೈರಿ ಆಗ್ತಾ ಉಂಟು, ಸೊಸೈಟಿಗೆ ಬರ್ತಾ ಇದ್ದಾರೆ ಲಾಯರ್, ಮತ್ತೆ ಅವರ ಮೇಲೆ ವಸೂಲಾತಿ ಕೇಸು ದಾಖಲಾಗಿದೆ DR ಕೋರ್ಟಲ್ಲಿ. ವಾಪಸ್ ಶಿಸ್ತು ಕ್ರಮಕ್ಕೆ ನೀವು ಡೊಮೆಸ್ಟಿಕ್ ಎನ್ಕ್ವೈರಿಗೆ ವಾಪಸ್ ಕಮಿಟಿ ಮಾಡಿದ್ದೀರಾ? ಡೊಮೆಸ್ಟಿಕ್ ಎನ್ಕ್ವೈರಿ ಆಗ್ತಾ ಉಂಟು ಈಗ. ಹೌದು, ಡೊಮೆಸ್ಟಿಕ್ ಎನ್ಕ್ವೈರಿಗೆ ಯಾವಾಗ ಇಲಾಖಾ ತನಿಖೆ ಆಯ್ತೋ ಅದರ ನಂತರ ವಾಪಸ್ ಡೊಮೆಸ್ಟಿಕ್ ಎನ್ಕ್ವೈರಿ ಇಲ್ಲ, ಅಲ್ಲಿ ಬೇಕು ಅಂತ ಹೇಳಿದ್ರು. ಬೇಕು ಅಂತ ನಮ್ಮ ಸೊಸೈಟಿ ಲಾಯರ್ ಹೇಳಿದ್ರು ಅದು ಬೇಕು, ಡೊಮೆಸ್ಟಿಕ್ ಎನ್ಕ್ವೈರಿ ಬೇಕು. ಆ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕಾದ್ರೆ ಡೊಮೆಸ್ಟಿಕ್ ಎನ್ಕ್ವೈರಿ ಆಗಲೇಬೇಕು ಅಂತ. ಹಾಗೆ ಆಡಳಿತ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಸಿಬ್ಬಂದಿಗಳಿದ್ದಾರಾ? ಇದ್ದಾರೆ, ಸರ್ವಿಸಲ್ಲಿ ಇದ್ದಾರಾ? ಇದ್ದಾರೆ ಸರ್, ಸರ್ವಿಸಲ್ಲಿ ಇದ್ದಾರೆ. ಆ ಆಪಾದನೆಗೆ ಸಂಬಂಧಪಟ್ಟ ಅಂದ್ರೆ ಅಲ್ಲಿ ಜಾಯಿಂಟ್ ಕಸ್ಟೋಡಿಯನ್ ಆಗಿ ಕೆಲಸ ಮಾಡಿದಂತಹ ಸಿಬ್ಬಂದಿಗಳಿದ್ದಾರೆ, ಮೂಲ ಆರೋಪಿ ವಜಾ ಆಗಿದ್ದಾರೆ. ಆದ್ರೆ ಆ ಸಂಬಂಧಕ್ಕೆ ಬಾಕಿ ಇರೋರು ಇದ್ದಾರೆ, ಇನ್ನೂ ಸಹ ಸೇವೆಯಲ್ಲೇ ಇದ್ದಾರೆ, ಸರ್ವಿಸ್ ಅಲ್ಲಿ ಇದ್ದಾರೆ. ಅವರ ಮೇಲೆ ಅವರಿಗೆ ಆ ಟೈಮಿಗೆ ಆಗುವಾಗ ಯಾವಾಗ ನೀವು 1 ಮ್ಯಾನ್ ಕಮಿಟಿ ಮಾಡಿದ್ರಲ್ಲ? ಹೌದು, 1 ಮ್ಯಾನ್ ಕಮಿಟಿ ಮಾಡಿ ಇದು ಮಾಡುವಾಗ ಇವರಿಗೆಲ್ಲ ನೋಟಿಸ್ ಹೋಗಿದೆ ಸರ್, ಅವರಿಗೆಲ್ಲ ನೋಟಿಸ್ ಹೋಗಿದೆ, ಅವರಿಂದ ರಿಪ್ಲೈ ಬಂದಿದೆ, ರೆಕಾರ್ಡ್ ಆಗಿದೆ, ಬಂದಿದೆ. ರೆಕಾರ್ಡ್ ಅಲ್ಲಿ ಅವರು ಏನೇನು ನಾವು ಅಲ್ಲ ಅಂತ ಅವಗಣಿಸಿದ್ದಾರಾ, ಏನಾದ್ರು ಉತ್ತರ ಕೊಟ್ಟಿದ್ದಾರಾ? ಎನ್ಕ್ವೈರಿ ಆಗ್ತಾ ಉಂಟು. ಅದೇ ಅದು ಈಗ ಎನ್ಕ್ವೈರಿ ಆಗುದಲ್ಲ. 2013, 14, 15, 16 1 ಮ್ಯಾನ್ ಕಮಿಟಿ ಯಾವಾಗ ಮಾಡಿದ್ದು? ಇದು ತನಿಖಾ ವರದಿ ಬಂದಿದೆ. ಅಲ್ಲ, ನಿಮ್ಮ 1 ಮ್ಯಾನ್ ಕಮಿಟಿಯನ್ನು ನೀವು ನಿಮಗೆ ಆಡಳಿತ ಮಂಡಳಿಗೆ ಗೊತ್ತಾದ ತಕ್ಷಣ ಯಾರನ್ನೊಬ್ಬರನ್ನು ಮಾಡಿದ್ದೀರಿ, ಅಲ್ಲಿ ಹೀಗೆ ಹಣ ಅವ್ಯವಹಾರ ಆಗಿದೆ ಅಂತ ಆಗಿದೆ, ನೀವು ಅವರಿಗೆ 1 ಮ್ಯಾನ್ ಕಮಿಟಿಯಲ್ಲಿ ಅದನ್ನು ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ
ಅವರಿಗೆ ಹೇಳಿದ್ದೀರಿ? ಹೇಳಿದ್ದೇವೆ. ಅವರು ಅದರ ಪ್ರಕಾರ ಅವರಿಗೆಲ್ಲ ಯಾರ್ಯಾರು ಆಪಾದಿತರಿದ್ದಾರೆ, ಯಾರ್ಯಾರು ಹಣ ದುರ್ವ್ಯವಹಾರ ಮಾಡಿದರೆ ಅವರಿಗೆ ನೋಟಿಸ್ ಕೊಟ್ಟಿದ್ದೀರಿ? ಹೌದು, ಅವರಿಂದ ಏನೇನು ಉತ್ತರ ಬಂದಿದೆ? ಅದೆಲ್ಲ ಆಗಿದೆ. ವಾಪಸ್ಸು ಇಲಾಖಾ ತನಿಖೆಗೆ ಆದೇಶ ಆಗಿದೆ. ಇಲಾಖೆಯವರು ತನಿಖೆ ಮಾಡಿ ನಿರ್ದಿಷ್ಟವಾಗಿ ಇಂತಿಂಥವರಿಂದ ಬರಬೇಕು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನೀವು ಇಲಾಖೆಯ ಮೂಲಕ ಕ್ರಿಮಿನಲ್ ಕೇಸ್ ಇದ್ದರೆ ಕ್ರಿಮಿನಲ್ ಕೇಸ್ ಆಗಬೇಕು, ತಪ್ಪಿದರೆ ನೀವು ಇಲಾಖೆಯ ವತಿಯಿಂದ ವಸೂಲಿಗೆ ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಇನ್ನು ವಾಪಸ್ಸು ನೀವು ಕಮಿಟಿ ಯಾಕೆ ಮಾಡಿದ್ರಿ? ಇಲಾಖೆಯಲ್ಲಿ ವಸೂಲಾತಿಗೆ ಕೇಸ್ ಎಲ್ಲ ದಾಖಲಾಗಿದೆ. ಆದರೆ ಈಗ ನಮಗೆ ಸೊಸೈಟಿಗೆ ಬಂದು ಡೊಮೆಸ್ಟಿಕ್ ಎನ್ಕ್ವೈರಿನೂ ಆಗ್ತಾ ಉಂಟು. ಅದೇ ಡೊಮೆಸ್ಟಿಕ್ ಎನ್ಕ್ವೈರಿಯ ಇದು ಬೇಕು ಅಂತ ಅಲ್ಲಿರುವುದು. ಇನ್ನು ನನ್ನ ಪ್ರಕಾರ ಇಲ್ಲ, ಡೊಮೆಸ್ಟಿಕ್ ಎನ್ಕ್ವೈರಿ ಇದು ಬರುವುದಿಲ್ಲ. ಅದು ಅಲ್ಲ, ಇಲಾಖೆ ತನಿಖೆ ಆಯ್ತಾ ಅದು ಅಂತಿಮ. ಇಲಾಖಾ ತನಿಖೆ ಅಂತಿಮ ಬರುವುದಲ್ಲಿ ಅದಕ್ಕೆ ಇದಿಲ್ಲ. ಮತ್ತೆ ಅದು ಲಾಯರ್ ನಮಗೆ ತಿಳಿಸಿದ್ದಾರೆ ಇಲಾಖೆ ಅಂಕ ಬೇಕಂತ, ಮತ್ತೆ ಅಧಿಕಾರಿಯವರ ಮೇಲಾಧಿಕಾರಿ ತಿಳಿಸಿದ್ದಾರೆ ಡೊಮೆಸ್ಟಿಕ್ ಅಂಕ ಬೇಕು ಮಾಡಿ ಅಂತ ಹೇಳಿದ್ರೆ. ಹೌದೌದು, ಇಲ್ಲ ತನಿಖೆ ಬಂದಿದೆ, ನಿಮಗೆ ರಿಪೋರ್ಟ್ ಎಲ್ಲ ಬಂದಿದೆ. ಅಂದ್ರೆ ಅವರನ್ನ ಆದಷ್ಟು ಬೇಗ ಮಾಡಿ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ನೋಡಿ. ಕೋಟಿಗಟ್ಟಲೆ ಹಣ, ಸರಿ ಸರ್, ಸಮಸ್ಯೆಯ ಕೋಟಿಗಟ್ಟಲೆ ಹಣ. ಆದ್ರೆ ವಸೂಲಾತಿಗೆ ಸಹ ಅಲ್ಲಿ ಏನು ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ. ವಸೂಲಾತಿಗೆ ಸಹ ದೊಡ್ಡ, ಆದರೆ ಸರ್ವೀಸಲ್ಲಿ ಇರುವವರಾದರೆ ಅವರ ಮೇಲೆ ಶಿಸ್ತು ಕ್ರಮ ಆಗಿಯೇ ಆಗ್ತದೆ ಮಾತ್ರ. ಅದು ಡೆಫಿನೆಟ್ ಆಗಿ ಇಲಾಖಾ ಅಧಿಕಾರಿಗಳು ಅವರ ಮೇಲೆ ಇಂತಿಂಥ ತಾರೀಕಿಗೆ ಇಷ್ಟಿಷ್ಟು ಫ್ರಾಡ್ ಆಗಿದೆ ಅಂತ ಅವರು ಮೆನ್ಷನ್ ಮಾಡಿದರೆ ಅವರಿಗೆ ಮಾತ್ರ ಅವರ ಸರ್ವೀಸಿನ ಮೇಲೆ ಖಂಡಿತವಾಗಿ ಪರಿಣಾಮ ಇದ್ದೇ ಬೀಳ್ತದೆ. ಸರಿ ಸರ್, ಯಾರಿನ್ನು ಸರ್ವೀಸಲ್ಲಿ ಇದ್ದಾರೆ ಅವರಿಗೆ ಖಂಡಿತ ಬರ್ತದೆ. ಅಧ್ಯಕ್ಷರೇ, ಅದೇ ಒಂದು ನಿಮಿಷ. ಏನು ವಿಶೇಷ ಅಂದರೆ ಅಕ್ಟೋಬರ್ 2ಕ್ಕೆ ನಮ್ಮ ಡೆತ್ಗೆ ಇಲ್ಲಿ ಒಂದು 2-3 ಜಾತಿ ಸಂಸ್ಥೆಯಲ್ಲಿ ಮೊನ್ನೆ ಒಂದು 3 ಕೇಸ್ ಬಂತು. ಅವ್ರದ್ದು ಹಣ ಇರಲಿಲ್ಲ. ವಿಶೇಷವಾಗಿ ನಮ್ಮದೊಂದು ಗೌರವ ಪ್ರಶ್ನೆ ಉಂಟು, ನಾವು ಮಾಡ್ತಿದ್ದೇವೆ. ನಾನು ಸಮೇತ ನಮ್ಮ ಸೊಸೈಟಿಯ ಮೆಂಬರು ಸುಂದರ ಶೆಟ್ಟಿಗಾರ ಎಂಬವರು ಅಲ್ಲಿ ಮಶಾನ ಕೆಲಸವನ್ನು ಡೇ ನೈಟ್ ಮಾಡ್ತಾರೆ. ಕೊರೋನಾ ಟೈಮ್ನಲ್ಲಿ ಕೂಡ ಡೇ ನೈಟ್ ಮಾಡಿದ್ದಾರೆ. ನಮ್ಮ ಒತ್ತಾಯದ ಮೇರೆಗೆ ಮುನ್ಸಿಪಾಲಿಟಿಯು ಅವರಿಗೆ ಒಂದು ಇರ್ಲಿಕ್ಕೆ ಒಂದು ಪ್ಲೇಸ್ ಕೊಟ್ಟಿದ್ದಾರೆ, ಹಾಲು. ನಾವು ಅವರಿಗೆ ಒಂದು ಗೌರವಾದರೂ ಕೊಟ್ಟು ಅಥವಾ ಏನಾದರೂ ಒಂದು ಸ್ವಲ್ಪ ಆ ಡೆತ್ಗೆ ಒಂದು ಡೆತ್ ಆದವರಿಗೆ ಮೆಂಬರ್ನವರಿಗೆ ಸ್ವಲ್ಪ ಏನಾದರೂ ಒಂದು ಯೋಜನೆ ಮಾಡಬೇಕಂತ. ಅಂದರೆ ನಮ್ಮ ಕ್ಯಾಂಪದಲ್ಲಿ ಈ ವ್ಯವಸ್ಥೆ ಉಂಟು. ಎ ಗ್ರೇಡ್ ಬಿ ಗ್ರೇಡ್ ಅವರಿಗೆಲ್ಲ ಬೇರೆ ಬೇರೆ ಉಂಟು. ಅದರ ಒಂದನ್ನು ನೀವು ಎಕ್ಕಬೇಕಂದ್ರೆ ನಮ್ಮ ವಿನಂತಿ. ಯಾಕಂದರೆ ಅಕ್ಟೋಬರ್ 2ಕ್ಕೆ SSG ಯೋಜನೆ ಬರ್ತದೆ, ಅದು ಹೆಲ್ತಿಗೆ ಒಳ್ಳೆ ಆಗ್ತದಲ್ಲ. ಮುಂಚೆ ನಾವು ಮಾಡಿದ್ದೇವೆ, 1,000 ರೂಪಾಯಿ ತೆಗೆದುಕೊಂಡು ಅದನ್ನು ಸ್ಟಾಪ್ ಮಾಡಿದ್ದೇವೆ ನಾವು. ಆ ಡೆತ್ 1,000 ಬೇಡ, ಒಂದು 3,000 1,000 ಕೊಟ್ಟರೆ ಅವನು ಸಾಕು, ಒಮ್ಮೆ ಸಾಯ್ದಿಲ್ಲಲ್ಲ. ಅಲ್ಲಿ ಕಟ್ಟಿಗೆ ಮೊನ್ನೆ ಹಣ ಇರಲಿಲ್ಲ. ಹಿಂದೆ ಕಳಿಸುವ ಪ್ರಶ್ನೆಯಲ್ಲಿ ಅವ ಪಾಪ ಕೈಯಿಂದ ಹಾಕಿ ಒಂದು ಮಾಡಿದ್ದಾರೆ, ಅವರಿಗೆ ಕೊಟ್ಟರೆ ಉಂಟು. ಅದರಿಂದ ಇಲ್ಲಿ ಮಗುವಿನ ಸಂಘದಲ್ಲಿ ಮಾತ್ರ ಆ ಅಭಾವ ಇಲ್ಲ, ಅವರ ವ್ಯವಸ್ಥೆ ಮಾಡ್ತಾರೆ ಕಟ್ಟಿಗೆ ಗಿಟ್ಟಿಗೆಲ್ಲ. ಆದ್ದರಿಂದ ಬಾಕಿ ಅದರ್ ಕಾಸ್ಟ್ನಲ್ಲಿ ಈ ವ್ಯವಸ್ಥೆ ಇಲ್ಲ. ಅನಾಥಯನ ಅಂತ ಬಿಟ್ಟು ಹೋಗ್ತಿದ್ದಾರೆ. ಒಂದು ಆಫೀಸರ್ ಬಂದು ಜೋರು ಮಾಡಿ ತಿಂಗಳಿಗೆ 5,000 ರೂಪಾಯಿ ಕೊಡಬೇಕಂತ ಮುನ್ಸಿಪಾಲ್ಟಿನಲ್ಲಿ ಮಾಡಿದ್ದಾರೆ. ಹೊಸ ಅಪಾಯಿಂಟ್ ಮಾಡಿದರೆ 30,000 ರೂಪಾಯಿ ಸಂಬಳ ಕೊಡಬೇಕು. ಆದರೂ ಮುನ್ಸಿಪಾಲ್ಟಿಯವರು ಕ್ಯಾರ್ ಮಾಡಲಿಲ್ಲ. ಮೊನ್ನೆ ಮೀಟಿಂಗ್ನಲ್ಲಿ DCಗೆ ಬರೆದಿದ್ದಾರೆ. ಇದು ಯಾಕೆ ಅಂದರೆ ನಮ್ಮದೊಂದು ಗೌರವ, ನಮ್ಮ ಮೆಂಬರ್ ಈ ಕೆಲಸ ಮಾಡ್ತಿದ್ದಾರೆ, ಸುಂದರ ಶೆಟ್ಟಿಗಾರ್ ಅಂತ. ನಮಗೆ ಇವತ್ತು ಬರಲಿಲ್ಲ, ಒಬ್ಬರು ತೀರೋಗಿದ್ದಾರೆ, ಅಲ್ಲಿದ್ದಾರೆ. ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘ ಉಳ್ಳಾಲ ಇದರ 2021-22ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಎಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ನಡೆಯಿತು. 40ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶಂಕರ್ ಬಂಗೇರ ಇವರಿಗೆ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಸಂಘದ ಅಭಿವೃದ್ಧಿಗೆ ತಮ್ಮ ಸೂಕ್ತ ಸಲಹೆಗಳನ್ನು ನೀಡಿದ ಗೌರವಾನ್ವಿತ ಸದಸ್ಯರಿಗೆ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. 2021-22ನೇ ಸಾಲಿನ ಆಡಳಿತ ಮಂಡಳಿ ವರದಿ ಮತ್ತು ವಿವರಣೆ ನೀಡಿದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಮಲ್ಲಿಕಾ ಇವರಿಗೆ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಸಭೆ ನಡೆಸಲು ಸ್ಥಳಾವಕಾಶ ನೀಡಿದ ಶಾರದಾ ನಿಕೇತನದ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ.
ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು. ಸೌಂಡ್ಸ್ ಹಾಗೂ ಲೈಟಿಂಗ್ ವ್ಯವಸ್ಥೆ ಮಾಡಿದ ಅವಿನಾ ಇಲೆಕ್ಟ್ರಿಕಲ್ಸ್ ಮತ್ತು ಉಪಹಾರ ಹಾಗೂ ಊಟದ ವ್ಯವಸ್ಥೆಯನ್ನು ನಿರ್ವಹಿಸಿದ ಸಿಂಚನಾ ಕ್ಯಾಟರಿಂಗ್ನ ಮಾಲಕರು ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದಗಳು. ಛಾಯಾಗ್ರಾಹಕರು, ಮಧ್ಯಮ ಮಿತ್ರದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಸ್ಮರಿಸುತ್ತಾ ನನಗೆ ವಂದನಾರ್ಪಣೆ ಮಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು.